ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಎಂಟಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಲ್ಪೆ. ನಾಡಿನ ಸುಪ್ರಸಿದ್ಧ ದೇವಸ್ಥಾನಗಳ ಬಗ್ಗೆ ಪ್ರಚುರಪಡಿಸುವಂತಹ ಕಾರ್ಯಕ್ರಮವೇ ದೈವದೇವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಟೀಕೆ. ಇವತ್ತು ನಾವು ಉಡುಪಿ ಜಿಲ್ಲೆ ಕಟಪಾಡಿ ಏಣಗುಡ್ಡೆ ದುರ್ಗಾನಗರ ಇಲ್ಲಿ ಇರುವಂತಹ ಚೌಡೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ಇವತ್ತು ನಾವು ಇದ್ದೇವೆ. ಸುರಲೋಕದಿಂದ ಭುವಿಗಿಳಿದು ಬಂದ ಸೀಗೆ ಕಣಿವೆಯ ತಾಯೇ, ಸಿಗಂಧೂರ ಸೌಭಾಗ್ಯದಾಯಿನಿ ಚೌಡೇಶ್ವರಿ ಮಾತೆ, ಭಕ್ತರುದ್ಧಾರ ಮಾಡೋ ಮುಕ್ತಿ ಪ್ರದಾಯಿನಿ, ಸರ್ವಶಕ್ತಿ ಜಗದಂಬೆ ರಾಜರಾಜೇಶ್ವರಿ, ಜಲದಾಳದಿಂದ ಉದ್ಭವಿಸಿ ಬಂದ ಜಲದುರ್ಗೆ ನೀನು ಅಮ್ಮ. ಹಲವಾರು ವರ್ಷದಿಂದ ಆರಾಧಿಸಿಕೊಂಡು ಬರುತ್ತಿರುವಂತಹ ಚೌಡೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ಇವತ್ತು ನೂತನ ಗರ್ಭಗುಡಿಯ ಸಮರ್ಪಣೆ ನಡೆಯುತ್ತಿದೆ. ಇಲ್ಲಿ ನಡೆಯುವಂತಹ ಪೂಜಾ ವಿಧಿವಿಧಾನಗಳೇನು ಇವೆಲ್ಲವನ್ನು ನೋಡಿಕೊಂಡು ಬರೋಣ ಇವತ್ತಿನ ದೈವದೇವರು ಸಂಚಿಕೆಯಲ್ಲಿ. ಕರಾವಳಿ ಪ್ರದೇಶ ಅಂದ್ರೆ ಸಾಕು, ದೇಶದೆಲ್ಲೆಡೆ ಹೆಸರುವಾಸಿಯಾದ ಚಿರ ಪರಿಚಿತ ಪ್ರದೇಶ. ಇಲ್ಲಿನ ಉದ್ಯಮ, ವೈದ್ಯಕೀಯ ವ್ಯವಸ್ಥೆ, ಶಿಕ್ಷಣ ಕ್ಷೇತ್ರ, ಕಲೆ, ಸಾಹಿತ್ಯ, ಸಂಗೀತ, ಸಾಂಸ್ಕೃತಿಕ ಉತ್ಸವಗಳು, ಪ್ರವಾಸಿ ಸ್ಥಳಗಳು, ಕಾರಣಿಕದ ದೈವಗಳು, ಪುರಾತನ ಇತಿಹಾಸವನ್ನ ಹೊಂದಿರುವಂತಹ ಸುಂದರ ದೇವಾಲಯಗಳು ನೆಲೆಗೊಂಡಿರುವ ಹಿನ್ನೆಲೆಯಲ್ಲಿಯೇ ಕರಾವಳಿ ಪ್ರದೇಶ ದೇಶದೆಲ್ಲೆಡೆ ಅಲ್ಲದೆ ವಿದೇಶದಲ್ಲಿಯೂ ಪ್ರಖ್ಯಾತಿಯನ್ನ ಪಡೆದಿದೆ. ದೇವಾಲಯಗಳು ಸ್ಥಾಪಿತವಾಗಿರುವುದೇ ಗ್ರಾಮ ರಾಷ್ಟ್ರಗಳ ಕ್ಷೇಮಾಭ್ಯುದಯಕ್ಕಾಗಿ. ಹೌದು, ಅಂತಹ ಒಂದು ವಿಶೇಷ ದೇಗುಲವನ್ನ ನಾವು ಈ ದಿನ ನಿಮಗೆ ಪರಿಚಯಿಸುತ್ತಿದ್ದೇವೆ. ಸುಮಾರು 7 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಯಾದ ಚೌಡೇಶ್ವರಿ ದೇವಿ ಸನ್ನಿಧಿ ಪವಾಡಗಳನ್ನು ಸೃಷ್ಟಿ ಮಾಡುತ್ತಿರುವಂತಹ ತನ್ನ ಕಾರಣಿಕದಿಂದ ವೈಶಿಷ್ಟ್ಯವನ್ನ ಹೊಂದಿರುವಂತಹ ಸನ್ನಿಧಿ. ಚೌಡೇಶ್ವರಿ ದೇವಿ ಸನ್ನಿಧಿ ಎಂದರೆ ಅದು ವಿಶಿಷ್ಟ ಕಾರಣಿಕಗಳನ್ನು ಸೃಷ್ಟಿ ಮಾಡುವಂತಹ ಅದ್ಭುತ ಕ್ಷೇತ್ರ. ದೈವಿ ಭಕ್ತರು ಒಂದೇ ಭೇಟಿಯಲ್ಲಿ ಮನಸೂರೆಕೊಂಡು ಜೀವನವಿಡೀ ದೇವಿಯ ಅನುಭವ ಪಡೆಯುವ ಸಂಭ್ರಮ. ಚೌಡೇಶ್ವರಿ ದೇವಿಯ ದರ್ಶನದ ಅನುಭವಕ್ಕಾಗಿ ಕಾಯುವವರು ಹಲವು ಮಂದಿ. ನಂಬಿದ ಭಕ್ತರ ಕೈ ಬಿಡುವುದಿಲ್ಲ ಎಂಬುದಕ್ಕೆ ಇತ್ತೀಚೆಗೆ ಶ್ರೀ ಚೌಡೇಶ್ವರಿ ದೇವಿ ಸನ್ನಿಧಿಯಲ್ಲಿ ನೂತನ ಗರ್ಭಗುಡಿ ಸಮರ್ಪಣೆಗೆ ಸೇರಿದ ಜನಸಾಗರವೇ ಸಾಕ್ಷಿ. ಚೌಡೇಶ್ವರಿ ದೇವಿ ಸನ್ನಿಧಿ ಮಂಗಳೂರಿನಿಂದ ಸುಮಾರು 50 ಕಿಲೋಮೀಟರ್ ದೂರದ ಉಡುಪಿ ಜಿಲ್ಲೆಯ ಕಟಪಾಡಿ ಏಣಗುಡ್ಡೆ ಗ್ರಾಮದ ದುರ್ಗಾನಗರದಲ್ಲಿದೆ. ಸಕಲ ಸಂಕಷ್ಟಗಳಿಗೆ ಒಂದೇ ಪರಿಹಾರ, ಅದು ಚೌಡೇಶ್ವರಿ ದೇವಿ ದರ್ಶನ. ಚೌಡೇಶ್ವರಿ ದೇವಿಯ ಮಹಿಮೆ ಅಪಾರ. ಭಕ್ತಿಯಿಂದ ಬೇಡಿದರೆ ಸಕಲ ಸಂಕಷ್ಟಗಳನ್ನು ಬಗೆಹರಿಸುವ ತಾಯಿ. ಈ ದೇವಿಯು ಮಾತಿನಲ್ಲಿ ಉತ್ತರಿಸುವ ಕರುಣಾಮಯಿ. ಭಕ್ತರ ಏನೇ ಬೇಡಿಕೆ ಇರಲಿ ಅದನ್ನ ಕ್ಷಣ ಮಾತ್ರದಲ್ಲಿ ಈಡೇರಿಸುವ ಮಹಾತಾಯಿ. ಚೌಡೇಶ್ವರಿ ದೇವಿಯನ್ನ ನೋಡಲು ಹಲವೆಡೆಗಳಿಂದ ಪ್ರತಿನಿತ್ಯ ನೂರಾರು ಭಕ್ತರು ಬಂದು ದೇವಿಯ ದರ್ಶನ ಪಡೆಯುತ್ತಾರೆ. ಚೌಡೇಶ್ವರಿ ದೇವಿಯ ಪವಾಡ ರೋಮಾಂಚನಕಾರಿಯಾಗಿದೆ. ಭಕ್ತರನ್ನು ಕಾಣದ ಶಕ್ತಿಯಿಂದ ಪೋಷಿಸುವ ಮಹಾತಾಯಿ ಈಕೆ. ಅಮ್ಮನ ಬಳಿ ಬಂದವರು ಯಾರೂ ನಿರಾಸೆಯಿಂದ ಹಿಂದಿರುಗುವುದಿಲ್ಲ. ಚೌಡೇಶ್ವರಿ ತಾಯಿಯ ಮಹಿಮೆಯಿಂದ ನಂಬಿದ ಭಕ್ತರು ಇಂದು ಕೋಟ್ಯಾಧಿಪತಿಗಳಾಗಿದ್ದಾರೆ. ವಿವಾಹ ಇಲ್ಲದವರಿಗೆ ವಿವಾಹ ಭಾಗ್ಯ, ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ. ಚೌಡೇಶ್ವರಿ ದೇವಿಯು ಕಳ್ಳರ ಭಯವನ್ನ ಹೋಗಲಾಡಿಸುವ ಶಕ್ತಿಯನ್ನ ಹೊಂದಿದವಳಾಗಿದ್ದಾಳೆ. ಇಲ್ಲಿ ಹರಕೆ ಹೊತ್ತುಕೊಂಡಿರುವ ಭಕ್ತರು ಕಳ್ಳಕಾಕರ ಭಯವಿಲ್ಲದೆ ನೆಮ್ಮದಿಯಿಂದ ಬದುಕುತ್ತಿದ್ದಾರೆ. ಹರಕೆ ಹೊತ್ತುಕೊಂಡಿರುವ ಭಕ್ತರ ಮನೆಯಲ್ಲಿ ಕಳ್ಳತನವಾದರೆ ಕಳ್ಳರನ್ನ ದೇವಿಯು ಭಯಂಕರವಾಗಿ ಶಿಕ್ಷೆಗೆ ಒಳಪಡಿಸುತ್ತಾಳೆ ಎಂಬ ಪ್ರತೀತಿ ಇದೆ. ಅಲ್ಲದೆ ಅಮೂಲ್ಯ ವಸ್ತುಗಳು ಕಳೆದು ಹೋದಲ್ಲಿ ದೇವಿಯಲ್ಲಿ ಕೂಡಲೇ ಹರಕೆ ಹೊತ್ತುಕೊಂಡಲ್ಲಿ ವಸ್ತುಗಳು ಸಿಗುತ್ತವೆ ಎಂಬ ನಂಬಿಕೆ ಈ ಭಾಗದ ಭಕ್ತರಲ್ಲಿದೆ. ಹೀಗೆ ಭಕ್ತರ ಬಯಕೆಗಳನ್ನ ಈಡೇರಿಸುತ್ತಾ ಮತ್ತು ಈಡೇರಿಸುತ್ತಿರುವ ಅಮ್ಮನ ಸನ್ನಿಧಾನಕ್ಕೆ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಬೇಕು. ನಿಮ್ಮ ಕಷ್ಟಗಳು ದೂರವಾಗಲು ದೇವಿ ದರ್ಶನ ಪಡೆಯಲೇಬೇಕು. ಪ್ರತಿಯೊಬ್ಬ ಭಕ್ತರನ್ನ ಸಮಾನವಾಗಿ ಕಾಣುವ ತಾಯಿ ಈಕೆ.
ಚೌಡೇಶ್ವರಿ ತಾಯಿಗೆ ಬಡವ ಶ್ರೀಮಂತನೆಂಬ ಭೇದ ಭಾವವಿಲ್ಲ. ಎಲ್ಲ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದು ಪ್ರಸಾದವನ್ನ ಪಡೆದುಕೊಳ್ಳುವ ಶಕ್ತಿ ಇರುವ ದೇಗುಲ ಎಂದರೆ ಅದು ಚೌಡೇಶ್ವರಿ ದೇಗುಲ. ಇತ್ತೀಚೆಗೆ ದುರ್ಗಾನಗರದಲ್ಲಿರುವ ಚೌಡೇಶ್ವರಿ ದೇವಿ ಸಪರಿವಾರ ಸಾನ್ನಿಧ್ಯಗಳ ದಿವ್ಯ ಸನ್ನಿಧಿಯಲ್ಲಿ ನೂತನ ಗರ್ಭಗೃಹ ಸಮರ್ಪಣೆ, ಬಿಂಬ ಪುನಃ ಪ್ರತಿಷ್ಠೆ, ಬ್ರಹ್ಮ ಕಲಶೋತ್ಸವ, ಚಂಡಿಕಾಯಾಗ ಪೂಜೆಯು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳಿಂದ ಅದ್ದೂರಿಯಾಗಿ ನಡೆಯಿತು. ಸುರಲೋಕದಿಂದ ಭುವಿಗಿಳಿದು ಬಂದ ಸೀಗೆ ಕಣಿವೆಯ ತಾಯೇ, ಸಿಗಂಧೂರ ಸೌಭಾಗ್ಯದಾಯಿನಿ ಚೌಡೇಶ್ವರಿ ಮಾತೆ, ಭಕ್ತರುದ್ಧಾರ ಮಾಡೋ ಮುಕ್ತಿ ಪ್ರದಾಯಿನಿ, ಸರ್ವಶಕ್ತಿ ಜಗದಂಬೆ ರಾಜರಾಜೇಶ್ವರಿ, ಜಲದಾಳದಿಂದ ಉದ್ಭವಿಸಿ ಬಂದ ಜಲದುರ್ಗೆ ನೀನು ಅಮ್ಮ. ಗಣಪತ್ಯಂತರ್ಗತ ವಿಶ್ವಂಬರಾಯ ನಮಃ. ब्राह्मणेभ्यः श्रवणस्तु नित्यं लोकाः समस्ताः सुखिनो भवन्तु. पुत्राः पुत्रिणः
ಹರಿವಲ್ಲಭೆ ಕ್ಷೀರೋದಮತನೋದ್ಭೂತೆ ತುಳಸೀ ತ್ವಾಂ ನಮಾಮ್ಯಹಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರ್ಯಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಪ್ರಸೀದ ತುಳಸೀ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದಮತನೋದ್ಭೂತೆ ತುಳಸೀ ತ್ವಾಂ ನಮಾಮ್ಯಹಂ ತುಳಸೀ ಪರಮೇಶ್ವರ್ಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಮಂಗಲಮಂಗಲೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಚೌಡೇಶ್ವರಿ ದೇವಿ ಸನ್ನಿಧಿಯಲ್ಲಿ ಅಮ್ಮನಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ದೈವರುಗಳಿಗೂ ಇದೆ. ದೇವಿಯ ಕಾರಣಿಕ ಈ ಸಾನ್ನಿಧ್ಯದಲ್ಲಿ ಎಷ್ಟಿದೆಯೋ ಅಷ್ಟೇ ಪ್ರಾಮುಖ್ಯತೆ ಇರುವುದು ಕಲ್ಕುಡ, ವರ್ತೆ, ಗುಳಿಗ ಪರಿವಾರ ಶಕ್ತಿಗಳಿಗೆ. 7 ವರ್ಷಗಳ ಹಿಂದೆ ಶಿವಮೊಗ್ಗದ ಸಿಗಂದೂರು ಪ್ರದೇಶದಿಂದ ಒಂದು ಹಿಡಿ ಗಂಧದಲ್ಲಿ ಉಡುಪಿಯ ಏಣಗುಡ್ಡೆ ದುರ್ಗಾನಗರ ಕಟಪಾಡಿ ಪ್ರದೇಶಕ್ಕೆ ಬಂದು ಇಲ್ಲಿ ನೆಲೆಯಾಗಿದ್ದಾಳೆ ತಾಯಿ ಚೌಡೇಶ್ವರಿ ತಾಯಿ.
ವರ್ಷದಿಂಚಿ ಅಪ್ಪೆ ಬೋದೋಲು ಅಲ್ಲೇನ ಕಾರ್ಣಿಕ ಪಂಡ್ರೆಗ್ ಸಾಧ್ಯ ಇಜ್ಜಿ ಎಂಕುಲೊಂಜಿ ಎಲ್ಲಿಯ ಉಂದೇಟಿತ್ತ ಅಪ್ಪೆ ಎಂಕಲ್ ಎನ್ನಿಸೆ ಅಲ್ಲೆನ ಕಣ್ಣೊಡು ಅನ್ನಂದ ಆತು ಒಂಜಿ ಕಣ್ಣೊಡು ನೀರು ಬರ್ಪುಂಡು ಆತು ಖುಷಿ ಆಪುಂಡು ಬಕ್ಕ ಒಂದು ದುಃಖದ ಕಣ್ಣೀರತ್ತು ಖುಷಿತ ಕಣ್ಣೀರು ಅಂಡ ಈತು ಜನ ಭಕ್ತರು ಸೇರುವೆರ ನನ್ನ ಎಂಕುಲು ಕನಮನ್ನಟ್ಲ ಎನ್ನುದಿತ್ತು ಮಾತ ಅಪ್ಪೆನ ಒಂಜಿ ಆಶೀರ್ವಾದ ಒಂಜಿ ಪುಂಡಿ ಗಂದೊಡು ಸಿಕಂದೂರು ಉಡ್ದು ಬತ್ತೋಲು ಮೂಲ್ ಬತ್ತು ನೆಲೆಯಾಯೋಲು ಎಂಕಲೆಗ ಆಪುಜಿ ನಂಬೇರೆಗ ಅನ್ನಂದು ಬಂಡ ಯಾನಿಗಲೇನು ಬುಡ್ಪಿನೇ ಇಜ್ಜಿ ನಿಗುಲ್ ನಂಬುಲೆ ಯಾನುಲ್ಲೆ ಅಪ್ಪೆ ಆದ ಅನ್ನೋದು ಉಂತಿಯೋಲು ಎಂಕಲೆಗ್ ಈತು ಒಂಜಿ ಅವೇಡ್ದು ಹೆಚ್ಚ ಗುಳಿಗನ ಕಾರ್ಣಿಕ ಅವೇಡ್ ಬೊಕ್ಕೈಸೆ ಕಲ್ ಕೂಡ ವರ್ತೆ ಕಾಳಮ್ಮ ಬೋದೇರು ಆಗಲ್ನ ಅಪ್ಪೆನೇ ಮಾತ ಉಂದ ನನ್ನ ಎಂಕುಲ್ ಬಣ್ಣುವ ಬಕ್ಕ ಎಂಕಲೆನ ದಾಲೇಜ್ ಅಪ್ಪೆನೇ ಒಂಜಿ ಮಹಿಮೆ ಮಾತ ನೆಕ್ ಪೂಜೆ ಮಲ್ತೊಂದುಲ್ಲೆ ಧಾನ್ಯ ಸಿಕಂದೂರ್ದ ಭೂಮಿಡ್ ಅಪ್ಪೆನ ಅಮ್ಮನ ಅಮ್ಮನ ಬೆರಿಪಸದು ಒಂಜಿ ಕಟ್ಟು ಗಂಧಡು ಬತ್ತಿನ ಶಕ್ತಿ ಬರ್ಪಿನ ಪೊರ್ತುಡು ಎಂಕಲೆ ಒಂಜಿ ಪೊರ್ತುಗು ಒಂಜಿ ಒಣಸಗ್ಲ ಗತಿ ಇತ್ತಜಿ ಇನಿ ಈತ ಮಲ್ಲ ಗುಡಿ ಕಟ್ಟದ ದೇವೇರು ಪೊರ್ಲುಡು ಎಂಕಲೇನು 10 ಜನತೆ ಎದುರು ಮರ್ಯಾದೆ ಕೊಡ್ದು ಕುಲ್ಲದೇರು ನನ್ನ ಈ ಮಣ್ಣು ಏತು ಕಷ್ಟ ಬಂದು ಬತ್ತಿನಂಚಿತ್ನ ಭಕ್ತರೆಲ್ಲ ಆದರ್ಶ ಆಸ್ಪತ್ರೆ ಸೈಪೆ ಬಂದು ಆಪುಜಿ ಬಂದು ದಕ್ಕದಿನಂಚಿತ್ ನಂಜಿ ಬುಡ್ತಿನ ಅಂಚಿತ್ನ ಜೀವನಲ ವರ್ಪದು ಮಸ್ತ್ ಜನ ವರ್ಪದು ಕೊಡ್ತೇರು ಜೋಕುಲ ಆಪುಜಿ ಬಂದು ಬತ್ತಿನಗಲೆ ಪೂರ ಕಷ್ಟ ಮಾತ ಪರಿಹಾರ ಮಲ್ಪದು ಕೊಡ್ತೇರು ನನ್ನ ಮಿತ್ತಗಳ ಏರ್ ಬತ್ತಿರೆಲ್ಲ ಎಡ್ಡೆ ಆಪುಣು ಅನ್ಪುಣ ವಿಶ್ವಾಸರ ನಂಬಿಕೆ ಎಂಕಲೆಗೊಂಡು ಏತು ಕಷ್ಟ ಬತ್ತನಲ್ಲಿ ಒಂಜಿ 11 ರೂಪಾಯಿ ತೊರತ್ತು ದೀಲೆ ಪಂಡ ಯಾವ ಆತೇಡೆ ಉಂತುಂಡು ಮುಲ್ಪ ಬೊಲ್ಲಿ ಆವಡು ಬಂಗಾರ ಆವಡು ದಾಲಾ ಪಾಡ್ರೆಜ್ಜಿ ಒಂಜಿ 11 ರೂಪಾಯಿ ತೊರತ್ತು ದೀವೇರೆ ಮಾತ್ರ ಎಂಕಲು ಸದಾ 5 ವರ್ಷದ ಇಳಿ ಬರೋದಿಲ್ಲ ಮುಲ್ಪೊಂಜಿ ಏನ ಪಂಡ ಎನ್ನಿನ ಕೆಲಸ ಒಂಜಿ ಆಪುಂಡು ಎಂಕ್ಲು ಏನೆಲ್ಲ ಕಷ್ಟಪಟ್ಟು ಪಂಡ ಮನಸ್ಸು ಎನ್ನಂಡ ಎಂಕ್ಲು ಚೌಡೇಶ್ವರಿ ಎನ್ನಂಡ ಎಂಕಲ ಕೆಲಸ ಹೊಂದಿತ್ತುಂಡು ಇವಾಗ ದಾದೆ ಬಂಡೆ ಮುಲ್ಪ ಏರಿಯಾಗಲ ಒಂಜಿ ಮಲ್ಲಾದಿಗೆ ಬಂಡದ ಅಲ್ಲಜ್ಜಿ ಪೂರಗಲ್ಲ ಒಂಜಿ ಲೆಕ್ಕ 10 ರೂಪಾಯಿ ಪಡ್ನೆ ಎಲ್ಲ ಒಂಜಿ ಲೆಕ್ಕ ಲಕ್ಷ ಪಡ್ನೆ ಎಲ್ಲ ಒಂಜಿ ಯಾನ್ ಮಲ್ಲ 2 ಲಕ್ಷ ಪಡಿ ಅಂಚ ಪನ್ಪಿನ ಒಂಜಿ ಒಂದಿಜ್ಜಿ ಪ್ರತಿಯೊರಿಯೆಲ್ಲ ಪೂಜೆ ಪ್ರಸಾದ ಒಂಜೇ ಲೆಕ್ಕ ಬೊಕೊಂಜಿ ದಾದ ಬಂಡ ಇರ್ನ ಮುಲ್ಪ ಇಂಪ್ಲೆನ್ಸ್ ಲಜ್ಜಿ ಬತ್ತಿನ ಪೂರ ಕ್ಯೂಟ್ ಏರ್ ಬರ್ಪೆ ಅವೇ ಪ್ರಕಾರ ಅಂಚಾದಪ್ಪನ ಇಡೀ ಕುಡಲ ಜಾಸ್ತಿ ಬರ್ಕ ಜಾಸ್ತಿ ಮಲ್ಪುಗ ಪಂಡದ ಒಂದುಂಟು ದಾನೆಂದೆ ಈ ಸನ್ನಿಧಾನದ ಪ್ರಥಮದ ಜನರಿಗೆ ಮದಿಪರೆ ಕೋಡಲು ಎತ್ತುತ್ತೇರು ಆ ಸನ್ನಿಧಾನದ ಚಾಕಿರಿ ಮಲ್ತುಪತ್ತೆ ಅಲ್ತುಬೇಕು ದಾನಿ ಮುಲ್ತೊಂದು ಭಕ್ತಿ ಕೊಂಜಿ ಮಸ್ತ್ ಪುಟ್ಟುಂಡು ಇಡೀ ಸನ್ನಿಧಾನ ಬರೋದಿಲ್ಲ ಎಂಕೆಲ್ಲ ಕಷ್ಟ ಪೂರ್ಣ ಪರಿಹಾರ ಮಾಡಿದರಪ್ಪೆ ಅವತ್ತೊಂದು ಅರೆಲ್ನ ಅಪ್ಪೆಂತೂ ಇಲ್ಲ ಕಾರ್ಲ ಕೊಂಚ ದೇವ್ರ ಲಕ್ಕನೆ ಅರೆ ನೆನ್ನೊಂದಿಲ್ಲ ಆ ರಮ್ಮನ್ನ ಕೊಂಚ ಎಂಕ್ ಪಲ್ಲಿ ನಿಲ್ತಲಕ್ಕನೆ ಅರೆ ನೆನ್ನೊಂದಿಲ್ಲ ಅವತ್ತೊಂದು ಒಂಜಿ ದೇವಸ್ಥಾನ ಒಂಜಿ ಜೀರ್ಣೋದ್ಧರ ಮಸ್ತೆಲ್ಲ ಕಷ್ಟಕಾರ್ಪಣೆ ಬಿಡ್ತೇವೆ ಜನ ಸಾಯಲ್ಲ ಪೂರ ಮಲ್ಪನ ಮಸ್ತ್ ಭಕ್ತಿಯರು ಮಾತು ಕೊಡ್ತೀರಿ ಆಗಲೇ ಮಾತೆಲ್ಲ ಎಡ್ಡೆ ಮಣ್ಣು ನಡ್ಪೋದಿಸಿ ಭಕ್ತಿಯರು ಈ ಮಣ್ಣಲ್ಲಿ ಈ ಮಣ್ಣಲ್ಲಿ ಬರ್ಪದಾನ ಕೊಡಿನಾಡು ಪಾತ್ರದಪ್ಪೆ ಈ ಕ್ಷೇತ್ರ ನನ್ನಲ್ಲ ಬೆಳಗ್ಗೆ 4 ರಾಜ್ಯದ ಪುದಾರ್ಗೆ ಏನ್ಪೊಳಂಗಿಲ್ಲ ಭಕ್ತಿರು ಪಾತ ಕಷ್ಟಗಾಲ ಉಡುಪನಾಗ ಎಂಕೆಲ್ಲ ದೇವರಿಗೆ ಅದು ಬರ್ತದೆ ಎಂಕೆಲ್ಲ 6 ಬತ್ತು ಚಿನ್ನೀರು ಬತ್ತು ಇಲ್ಲ ಬತ್ತದು ರಡ್ಡು ಕಟ್ಟು ಗಂಧ ಪ್ರಸದೋಡು ಎಡ್ಡೆ ಆತ ಎಂಕೆಲೆಗೆ ಆಡ್ಬೇಕು ಅಪ್ಪೆ ನಮ್ಗೆ ಚಾಕಿರಿ ಮಲ್ತಂದಿಲ್ಲ ಎಂಕಲು ಸುಮಾರು ವರ್ಷದ ಇಂಚಿ ಚಾಕಿರಿ ಮಲ್ತಂದ ಆತ ಆಡ್ಬೇಕು ಎಂಕಲಿ ದೇವಲ್ಲ ತೊಂದರೆ ಇಜ್ಜಿ ಅಂಚೆನೆ ಬತ್ತಿರು ಬತ್ತಿನಾಗೆಲ್ಲ ರಡ್ಡು ಕಟ್ಟು ಗಂಧ ಪ್ರಸದೋಡೆ ಎಡ್ಡೆ ಆವೊಂದುಂಡು ಅಂಚೆನೆ ಮಾತೆಲ್ಲ ಎಡ್ಡೆ ಆವೊಂದು ಎಂಕಲು ಬೇಡೋದಿಲ್ಲ ಅಂಚನೆ ನಾನು ಮಸ್ತ್ ಜನ ಒಳ್ಳೆ ಸಂಬತ್ತೆ ಆಗಲ್ಲ ಮಸ್ತ್ ಜನ ಕಷ್ಟ ಎಲ್ಲ ಪರಿಹಾರ ಆತನು ಎನ್ನಲ್ಲ ಯಾನು 4 ವರ್ಷ ಯಾನು ಬರ್ರೆ ಶುರು ಮಾಡ್ತೀನಿ ಐಟ್ಲ ಯಾನ್ ಬನ್ನಾಗ ಒಂಜಿ ಟೈಮ್ ನೋಡಿ ಯಾನ್ ದಾಲ ಇತ್ತಜಿ ಎನ್ನ ಜೀವನೇ ಪೋರೆ ಒಂದು ಎನ್ನ ಜೀವನೇ ಬೊಡ್ಚಿಂದ ಮುಂದೆ ಆತನು 2 ಗಂಟೆ ಪೊರ್ತುಗೆ ಯಾನ್ ಜೀವಗೆ ತೊಂದ್ರೆ ಪೋನಾಗ ದೇವಿ ಎಂಕು ಎದುರು ಬತ್ತಿನಕ್ಕ ಆತನು ಅವು ಐಡ್ಬೇಕು ಎಂಕ ಮುಲ್ತ ನಂಬಿಕೆ ಬತ್ತು ನಂಗೆ ಅಂಚನೆ ನನ್ನ ಫಲ ವಿಜ್ಞಾನಕ್ಕನೇ ಇಲ್ಲ ಇಂಕುಲು ಅಂಚನೆ ನನಗುಲ ಅಂಚನೆ ಉಪ್ಪು ಅಂತ ಎಂಕಲ್ನ. ಇದೇ ಸಂದರ್ಭದಲ್ಲಿ ನೆರೆದ ಸಾವಿರಾರು ಭಕ್ತ ಸಮೂಹಕ್ಕೆ ಮಹಾ ಅನ್ನ ಸಂತರ್ಪಣೆಯು ಊರ ಪರ ಊರ ಮಹಾದಾನಿಗಳ ಸಹಕಾರದಿಂದ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ನಡೆಯಿತು. ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ, ಚೌಡೇಶ್ವರಿ ದೇವಿಯ ಕಾರಣಿಕತೆಯನ್ನು, ವಿಶೇಷತೆಯನ್ನು. ಇದು ಇವತ್ತಿನ ದೈವದೇವರು ಸಂಚಿಕೆ. ಮುಂದೆ ಇಂತಹದ್ದೇ ಒಂದು ಸುಪ್ರಸಿದ್ಧ ದೇವಸ್ಥಾನದೊಂದಿಗೆ ನಾವು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ V4 ನ್ಯೂಸ್. ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು MT ಬಾರ್ ಅಂಡ್ ರೆಸ್ಟೋರೆಂಟ್ ಮಲ್ಪೆ.